ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಹಾಗೂ ಬಾಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇದರ ಆಶ್ರಯದಲ್ಲಿ 5 ದಿನಗಳ ಕಾಲ ವಿದ್ಯಾಗಿರಿಯ ಆಳ್ವಾಸ್ ಕ್ಯಾಂಪಸ್ನ ಮೈದಾನದಲ್ಲಿ ನಡೆಯಲಿರುವ 67ನೇ ರಾಷ್ಟ್ರೀಯ ಸೀನಿಯರ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಪ್ರತಿಯೊಂದು ಆಟದಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಕೊನೆಯವರೆಗೂ ತೊಡಗಿಸಿಕೊಂಡಾಗ ಗೆಲುವು ಖಚಿತ. ಕ್ರೀಡಾರ್ಥಿಗಳು ತಮ್ಮ ಆಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಾಧಿಸಬೇಕು. ಆಳ್ವಾಸ್ ಸಂಸ್ಥೆಯು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ದೇಶ ವಿದೇಶಗಳ ವಿದ್ಯಾರ್ಥಿಗಳ ಪ್ರತಿಭೆಗೆ ವಿಪುಲ ಅವಕಾಶವನ್ನ ನೀಡುತ್ತಿದೆ ಎಂದು ಹೇಳಿದರು. ನ್ಯಾಷನಲ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ವಿಲ್ ಓಪನ್. ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರತಿಭಾನ್ವಿತರಿಗೆ ಒಂದು ಅವಕಾಶವನ್ನ ಕೊಟ್ಟು ಅವರ ಪ್ರತಿಭೆಯನ್ನ ಲೋಕಕ್ಕೆ ತೋರಿಸುವಂತಹ ಪ್ರಯತ್ನವನ್ನ ಮಾಡುವುದರ ಜೊತೆಗೆ ಅದಕ್ಕೆ ಪೋಷಣೆ ಮಾಡಿ ನೀರೆರೆದು ಅದನ್ನು ಬೆಳೆಸುವಂತಹ ಕಾರ್ಯ ಆಳ್ವಾಸ್ ಎಜುಕೇಶನ್ ಟ್ರಸ್ಟ್ ನಲ್ಲಿ ನಡೀತಾ ಇದೆ. ಇರಬಹುದು, ಸಿಇಟಿ ಇರಬಹುದು, ಇದರಲ್ಲೆಲ್ಲ ರ್ಯಾಂಕ್ ಅನ್ನು ಪಡೆದು ಒಟ್ಟಾರೆಯಾಗಿ ಮೂಡುಬಿದ್ರೆ ಅಂದ್ರೆ ಆಳ್ವಾಸ್ ಅಂದ್ರೆ ಮೂಡುಬಿದ್ರೆ ಎಂಬಂತೆ ಇಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ನಮ್ಮ ಕ್ಷೇತ್ರಕ್ಕೆ ಮೂಡುಬಿದ್ರೆ ತಾಲೂಕಿಗೆ ನೀವು ಬಂದದ್ದಕ್ಕೆ ನಿಮಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಮತ್ತು ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಬಹುಶಃ ಆಲ್ ಇಂಡಿಯಾ ಚಾಂಪಿಯನ್ಸ್, ನ್ಯಾಷನಲ್ ಚಾಂಪಿಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಸ್ ಕೂಡ ಆಳ್ವಾಸ್ ಎಜುಕೇಶನ್ ಅಲ್ಲಿ ಕ್ರೀಡಾಭ್ಯಾಸವನ್ನ ಮಾಡ್ತಾರೆ. ಹಾಗೇನೆ ಬಹುಮಾನವನ್ನ ಗೆದ್ದು ಇಡೀ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರುವಂತಹ ಕ್ರೀಡಾಪಟುಗಳು ಸಹ ಆಳ್ವಾಸ್ ಅಲ್ಲಿ ಇದ್ದಾರೆ. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಅವರು ಮಾತನಾಡಿ, ಕ್ರೀಡೆಗೆ ಆಳ್ವಾಸ್ ಸಂಸ್ಥೆ ನೀಡುತ್ತಿರುವ ಬೆಂಬಲ ಮಹತ್ವವಾದುದು. ತಾವೊಬ್ಬ ಉತ್ತಮ ಕ್ರೀಡಾಪಟುವಲ್ಲದಿದ್ರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಲು ಬಹಳ ಸಂತಸವಾಗುತ್ತದೆ ಎಂದು ಹೇಳಿದರು. Shuttle cock came, then all people stopped playing ball badminton. But now it is a very tough game to play ball badminton. It is in the air. Ball goes somewhere right or left, we can't know. But who is a good player, he will play like that. We can't move our eyes anywhere. It is a so interested game. Being a ex-sports minister and son of a ex-sportsman who played long tennis in Banaras Hindu University in 36, 37, 38. He was the champion of Banaras Hindu University from this small town of Mudbidri. To 6th, our sports ball badminton tournament will be held at here. Nowadays, ball badminton is vanishing, but Dr. Mohan Alva is supporting right and left for this ball badminton. In our school days, we used to play only ball badminton. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಮಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕೆ, ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಆಫ್ ಏಷ್ಯಾದ ಜನರಲ್ ಸೆಕ್ರೆಟರಿ ರಾಜರಾವ್, ಆಳ್ವಾಸ್ ಸಂಸ್ಥೆಯ ಟ್ರಸ್ಟಿ ವಿವೇಕ್ ಆಳ್ವಾ, ಡಿವೈಇಎಸ್ ಡೆಪ್ಯೂಟಿ ಡೈರೆಕ್ಟರ್ ಪ್ರದೀಪ್ ಡಿಸೋಸಾ, ಬ್ಯಾಡ್ಮಿಂಟನ್ ಫೆಡರೇಷನ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ದಿನೇಶ್, ಫೆಡರೇಷನ್ನ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಇಲಿಯಾಸ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿಪು ನ್ಯೂಸ್, ಮೂಡುಬಿದ್ರೆ.